ವೀಕ್ಷಕರೇ, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಪ್ರಸ್ತುತಪಡಿಸುವ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ವಿಶೇಷ ರೀತಿಯಾದಂತಹ ಸಂಚಿಕೆ ಅಂತಾನೆ ಹೇಳ್ಬೋದು. ಈ ಒಂದು ಆಯುರ್ವೇದದಲ್ಲಿ ಔಷಧಿಗಳನ್ನು ತಯಾರಿಸುವ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ಅದರ ಕುರಿತಾಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಇದರ ಕುರಿತಾಗಿ ತಿಳಿಸ್ಕೊಡೋದಕ್ಕೆ ಎನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ರಸಶಾಸ್ತ್ರ ಭೈಷಜ್ಯ ಕಲ್ಪನಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ರಾಹುಲ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಡಾಕ್ಟರ್. ವೀಕ್ಷಕರು, ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಇರುವಂಥದ್ದು ಆಯುರ್ವೇದದಲ್ಲಿ ಈ ಒಂದು ಔಷಧಿಗಳನ್ನ ತಯಾರಿಸುವ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದು ಎಷ್ಟರ ಮಟ್ಟಿಗೆ ಸರಿ, ಯಾವ ರೀತಿಯಾದಂತಹ ಒಂದು ಔಷಧಿಗಳನ್ನ ತಯಾರಿಸ್ತಾರೆ, ಕೇವಲ ಗಿಡಮೂಲಿಕೆಗಳನ್ನ ಮಾತ್ರ ಬಳಸಿ ಔಷಧಿಯನ್ನ ತಯಾರು ಮಾಡಲಾಗುತ್ತಾ, ಅಥವಾ ಇತ್ತೀಚಿನ ಆಧುನಿಕದ ಯುಗಗಳಲ್ಲಿ ಬಳಸಲಾಗುವಂತಹ ಒಂದು ಏನು ಮಾಡಿಫೈ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಈ ಒಂದು ಆಯುರ್ವೇದದಲ್ಲಿ ಮಾಡಲಾಗುತ್ತಾ, ಈ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಮೊದಲನೇದಾಗಿ ಈ ಒಂದು ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ನೋಡಿ, ಆಯುರ್ವೇದದಲ್ಲಿ ಫಾರ್ಮಸಿಯಲ್ಲಿ ನಾವು ಅದನ್ನು ಎರಡು ಶಬ್ದದಲ್ಲಿ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಒಂದು ಫಾರ್ಮಸ್ಯೂಟಿಕಲ್ಸ್ ಮತ್ತೆ ಇನ್ನೊಂದು ಫಾರ್ಮಕಾಲಜಿ ಅಂತ ಹೇಳ್ಬೋದು. ಫಾರ್ಮಸ್ಯೂಟಿಕಲ್ಸ್ ಅಂದ್ರೆ ನೀವು ಹೇಗೆ ಮೆಡಿಸಿನ್ ಅನ್ನು ಪ್ರಿಪೇರ್ ಮಾಡ್ತೀರಾ, ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡ್ತೀರಾ, ಅದರ ಮೆಥಡ್ ಆಫ್ ಪ್ರಿಪರೇಷನ್ ಏನು, ಸ್ಟ್ಯಾಂಡರ್ಡೈಸೇಷನ್ ಉಂಟು, ಅದರಲ್ಲಿ ಹೇಗೆ ಸ್ಟ್ಯಾಂಡರ್ಡೈಸ್ ಮಾಡ್ತೀರಾ, ಅದನ್ನು ಮೆಥಡ್ ಆಫ್ ಪ್ರಿಪರೇಷನ್ ಹೇಗೆ ಸ್ಟ್ಯಾಂಡರ್ಡೈಸ್ ಮಾಡ್ತೀರಾ ಅಂತ ಇದನ್ನೆಲ್ಲ ಫಾರ್ಮಸ್ಯೂಟಿಕಲ್ಸ್ ನಲ್ಲಿ ಹೇಳ್ತೇವೆ ನಾವು. ಇನ್ನೊಂದು ಫಾರ್ಮಕಾಲಜಿ ಅಂದ್ರೆ ಆ ಪ್ರಿಪೇರ್ ಮಾಡಿದ ಮೆಡಿಸಿನ್ ಇದ್ದು ಪ್ರಾಪರ್ಟೀಸ್, ಆ ಗುಣಕರ್ಮಗಳನ್ನು ನಾವು ಹೇಗೆ ಹೇಳ್ಬೋದು, ಅದು ಡಿಸೀಸ್ ನಲ್ಲಿ ಹೇಗೆ ಆಕ್ಟ್ ಆಗ್ತದೆ ಅಂತ ನಾವು ಹೇಳ್ತೇವೆ. ಸೊ ರಸಶಾಸ್ತ್ರದಲ್ಲಿ ಮೇಯ್ನ್ ಆಗಿ ನಾವು ಹೇಳುವುದಂದ್ರೆ ಇದರಲ್ಲಿ ಯೂಶಲಿ ನಾವು ಖನಿಜ ಪದಾರ್ಥಗಳನ್ನು ಯೂಸ್ ಮಾಡ್ತೇವೆ, ಮೆಟಲ್ಸ್ ಮತ್ತು ಮಿನರಲ್ಸ್ ಅನ್ನು ಯೂಸ್ ಮಾಡ್ತೇವೆ. ಮೆಟಲ್ಸ್ ಮತ್ತು ಮಿನರಲ್ಸ್ ಅನ್ನು ಹೇಗೆ ಆಯುರ್ವೇದ ಔಷಧದಲ್ಲಿ ನಾವು ಬಳಸಬಹುದು ಅಂತ ನಾವು ಅದರಲ್ಲಿ ಹೇಳ್ತೇವೆ. ಅದರ ಮತ್ತು ಭೈಷಜ್ಯ ಕಲ್ಪನಾದಲ್ಲಿ ನಾವು ಹೇಗೆ ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ಔಷಧ ರೂಪದಲ್ಲಿ ತರಬಹುದು, ಅದನ್ನು ಪ್ರೆಸೆಂಟ್ ಮಾಡಬಹುದು ಅಂತ ನಾವು ಅದನ್ನು ಹೇಳ್ತೇವೆ ಭೈಷಜ್ಯ ಕಲ್ಪನಾದಲ್ಲಿ. ಓಕೆ, ಅಂದ್ರೆ ಒಂದು ರಸಶಾಸ್ತ್ರ ಅಂತ ಹೇಳಿದ್ರೆ ಖನಿಜಯುಕ್ತವಾದಂತಹ ಒಂದು ಪದಾರ್ಥಗಳನ್ನು ತೆಗೆದುಕೊಂಡು ಮಾಡುವಂತಹ ಔಷಧಗಳು. ಈ ಒಂದು ಭೈಷಜ್ಯ ಕಲ್ಪನಾ ಅಂತ ಹೇಳಿದ್ರೆ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಮಾಡುವಂತಹ ಔಷಧಿ ಕ್ರಮಗಳು. ಓಕೆ, ಇವಾಗ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನ ಮಾತ್ರ ಬಳಸಬಹುದಾ ಅಥವಾ ಇನ್ನಿತರ ಔಷಧಿಗಳನ್ನ ಕೂಡ ಬಳಸಬಹುದಾ? ನಾವು ಆಯುರ್ವೇದದಲ್ಲಿ ಗಿಡಮೂಲಿಕೆ ಔಷಧಗಳನ್ನು ಬಳಸ್ತೇವೆ, ಅದರ ಒಟ್ಟಿಗೆ ಖನಿಜ ಪದಾರ್ಥಗಳನ್ನು ಸಹ ಬಳಸ್ತೇವೆ. ಯೂಶಲಿ ಖನಿಜ ಪದಾರ್ಥ ಅಂದ್ರೆ ಸಾಮಾನ್ಯವಾಗಿ ಮೆಟಲ್ಸ್ ಅಂದ್ರೆ ನಾವು ಗೋಲ್ಡ್ ಆಗಿರಬಹುದು, ಸಿಲ್ವರ್ ಆಗಿರಬಹುದು, ಕಾಪರ್ ಅಂದ್ರೆ ತಾಮ್ರ, ಜಿಂಕ್, ಲೆಡ್, ಟಿನ್ ಇದನ್ನೆಲ್ಲ ಬಳಸ್ತೇವೆ. ಇದರ ಜೊತೆಗೆ ನಾವು ಕೆಲವೊಂದು ಮಿನರಲ್ಸ್ ಅಂದ್ರೆ ಸಲ್ಫರ್ ಆಗ್ಬಹುದು, ಗಂಧಕ, ಸಲ್ಫರ್ ಅಂತ ಹೇಳ್ತೇವೆ ನಾವು. ಮತ್ತೆ ಶಿಲಾಜತ್ತು ಅಂದ್ರೆ ಬ್ಯೂಟುಮೆನ್, ಮಿನರಲ್ ಪಿಚ್ ಅಂತ ಹೇಳ್ತೇವೆ. ಮಿನರಲ್ ಪಿಚ್ ಅಂದ್ರೆ ಸಾಧಾರಣವಾಗಿ ನೀವು ನೋಡಿರ್ಬೋದು, ರೋಡಲ್ಲಿ ಟಾರ್ ಹಾಕುವಾಗ ಮಿನರಲ್ ಪಿಚ್ ಬ್ಯೂಟುಮೆನ್ ಅಂತ ಯೂಸ್ ಮಾಡ್ತಾರೆ. ಅದನ್ನು ನಾವು ಔಷಧ ರೂಪದಲ್ಲಿ ಬಳಸ್ತೇವೆ. ಮತ್ತೆ ಇದರ ಒಟ್ಟಿಗೆ ನಾವು ಕೆಲವೊಂದು ಉಪರತ್ನಗಳನ್ನು ಬಳಸ್ತೇವೆ. ರತ್ನ ಅಂದ್ರೆ ನವರತ್ನ ಇದ್ದಾವೆ ನಿಮ್ಮದು, ಅದನ್ನು ಕೂಡ ನಾವು ಔಷಧ ರೂಪದಲ್ಲಿ ಬಳಸ್ತೇವೆ. ಇದ್ರ ಜೊತೆಗೆ ಇನ್ನು ಆನಿಮಲ್ ಪ್ರಾಡಕ್ಟ್ಸ್ ಅನ್ನು ಸಹ ನಾವು ಯೂಸ್ ಮಾಡ್ತೇವೆ. ಆನಿಮಲ್ ಪ್ರಾಡಕ್ಟ್ಸ್ ಆದರೆ ನಿಮಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ ನಾನು ಆಂಬರ್ ಅಂತ ಹೇಳ್ತೇನೆ. ಆಂಬರ್ ಇದೊಂದು ಸ್ಪರ್ಮ್ ವೇಲಿನ ಇಂಟೆಸ್ಟೈನಲ್ ಪ್ರಾಡಕ್ಟ್. ಸ್ಪರ್ಮ್ ವೇಲ್ ಸತ್ತಿದ ಮೇಲೆ ಅದರ ಇಂಟೆಸ್ಟೈನಿಂದ ಒಂದು ಸಿಕ್ಕುವಂಥದ್ದು ಪ್ರಾಡಕ್ಟನ್ನು ಆಂಬರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೃಗಶೃಂಗ ಅಂತ ಒಂದು ಔಷಧಿ ಉಂಟು, ಅದನ್ನು ನಾವು ಯೂಸ್ ಮಾಡ್ತೇವೆ. ಮೃಗಶೃಂಗ ಅಂದರೆ ನಮ್ಮ ಈ ಆಂಟ್ಲರ್ಸ್ ಹಾರ್ನ್ ಅಂದರೆ ಜಿಂಕೆಗೆ ಕೊಂಬು ಇರ್ತದೆ, ಆ ಕೊಂಬನ್ನು ನಾವು ಔಷಧ ರೂಪದಲ್ಲಿ ಬಳಸ್ಬೋದು. ಈ ಮೃಗಶೃಂಗ ಇದೊಂದು ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ. ಸೊ ಹಾಗೆ ಅದನ್ನು ನಾವು ಔಷಧ ರೂಪದಲ್ಲಿ ಬಳಸ್ತೇವೆ. ಓಕೆ, ಇಷ್ಟೆಲ್ಲದನ್ನ ಕೂಡ ಒಂದು ಔಷಧ ರೂಪದಲ್ಲಿ ಬಳಸುವಂಥದ್ದು. ಅಂದ್ರೆ ಆಯುರ್ವೇದ ಅಂತ ಹೇಳಿದ್ರೆ ಕೇವಲ ಗಿಡಮೂಲಿಕೆಗಳು ಮಾತ್ರ ಅಲ್ಲ. ಓಕೆ, ಇವಾಗ ನೀವು ಹೇಳಿದ್ರಿ ಈ ಒಂದು ಖನಿಜ ಪದಾರ್ಥಗಳನ್ನ ಬಳಸ್ಕೊಂಡು ಔಷಧಿಯನ್ನ ತಯಾರು ಮಾಡ್ತೀವಿ ಅಂತ. ಕೆಲವರು ಹೇಳ್ತಾರೆ ಈ ಒಂದು ಖನಿಜ ಪದಾರ್ಥಗಳು ದೇಹಕ್ಕೆ ಹಾನಿಕಾರಕ, ಇದನ್ನ ಬಳಸಬಾರ್ದು ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದನ್ನ ಈ ಒಂದು ಔಷಧಿಗಳನ್ನ ಹೇಗೆ ಬಳಸಲಾಗುತ್ತೆ, ಯಾವ ರೂಪದಲ್ಲಿ ಬಳಸ್ತೀರಾ ಅಂತ ತಿಳಿಸ್ಕೊಡ್ತೀರಾ? ಓಕೆ, ಫೈನ್. ಸೊ ಖನಿಜ ಪದಾರ್ಥ ಅಂದರೆ ಪ್ರಾಕೃತವಾಗಿ ಲಭಿಸುವ ಖನಿಜ ಪದಾರ್ಥಗಳು ಇದ್ದಾವೆ. ಸೊ ಅದನ್ನು ನಾವು ಡೈರೆಕ್ಟಾಗಿ ಮೆಡಿಸಿನ್ನಲ್ಲಿ ಯೂಸ್ ಮಾಡಿದರೆ ಅದು ಖಂಡಿತವಾಗಿ ದೇಹಕ್ಕೆ ಹಾನಿಕಾರಕ. ಆದರೆ
ನಾವು ಶಾಸ್ತ್ರದಲ್ಲಿ ಹೇಳಿದ್ದ ಶುದ್ಧೀಕರಣ ಮಾಡಿ, ಸೊ ಖನಿಜ ಪದಾರ್ಥವನ್ನು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಶುದ್ಧೀಕರಣ ಮಾಡಿ ಅದನ್ನು ಮತ್ತೆ ತದನಂತರ ಅದನ್ನು ಮೆಡಿಸಿನ್ನಲ್ಲಿ ಬಳಸಿದರೆ ಅದು ಅಮೃತ ಸಮಾನ, ಅಮೃತ ತುಲ್ಯ ಅಂತ ನಾವು ಹೇಳ್ಬೋದು. ಸೊ ಅದರಿಂದ ನಮಗೆ ಯಾವುದೇ ದೇಹಕ್ಕೆ ಹಾನಿಕಾರ ಆಗುವುದಿಲ್ಲ. ಪ್ಲಸ್ ಈ ಖನಿಜ ಪದಾರ್ಥವನ್ನು ಡೈರೆಕ್ಟಾಗಿ ನಮಗೆ ಆ್ಯಸ್ ರಾ ಫಾರ್ಮ್ನಲ್ಲಿ ನಮಗೆ ಬಳಸಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಫಸ್ಟ್ ಶುದ್ಧೀಕರಣ ಮಾಡಿ ಅದನ್ನೊಂದು ಭಸ್ಮ ರೂಪದಲ್ಲಿ ತರಬೇಕು. ಸೊ ಆಯುರ್ವೇದದಲ್ಲಿ ನಾವು ಖನಿಜ ಪದಾರ್ಥವನ್ನು ಯೂಶುವಲಿ ನಾವು ಭಸ್ಮ ರೂಪದಲ್ಲಿ ತಂದು ಅದನ್ನು ಮತ್ತೆ ಔಷಧ ರೂಪದಲ್ಲಿ ಬಳಸ್ತೇವೆ. ಉದಾಹರಣೆಗೆ ನಿಮಗೆ ಸ್ವರ್ಣ ಭಸ್ಮ ಇರಬಹುದು, ಚಿನ್ನದಿಂದ ತಯಾರು ಮಾಡಿದ್ದ ಸ್ವರ್ಣ ಭಸ್ಮ ಇರಬಹುದು. ಅಂದ್ರೆ ಈ ಒಂದು ಖನಿಜ ಪದಾರ್ಥಗಳನ್ನ ಇನ್ನು ಒಂದು ಭಸ್ಮದ ರೂಪಕ್ಕೆ ತಂದು ನಂತರ ಅದನ್ನ ಔಷಧಿಯ ರೂಪದಲ್ಲಿ ಕೊಡುವಂತಹದ್ದು. ಓಕೆ, ಈ ಒಂದು ಖನಿಜ ಪದಾರ್ಥದಂತಹ ಔಷಧಿಗಳನ್ನ ದೇಹಕ್ಕೆ ಹಾನಿಕಾರಕ ಅಲ್ಲ ಅಂತ ನೀವು ಹೇಳಿದ್ರಿ. ಸಂಶೋಧನೆ ಏನಾದ್ರೂ ಇದ್ರ ಬಗ್ಗೆ ವರದಿಯನ್ನ ಏನಾದ್ರೂ ಕೊಟ್ಟಿದ್ಯಾ? ಹೌದು, ನಿಮ್ಗೆ ಈಗ ಖನಿಜ ಪದಾರ್ಥವನ್ನು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಶುದ್ಧೀಕರಣ ಮಾಡಿದ ಮೇಲೆ ದೇಹಕ್ಕೆ ಯಾವುದೇ ಹಾನಿಯನ್ನು ಕೊಡುವುದಿಲ್ಲ. ಇದು ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ರಿಸರ್ಚ್ ಜರ್ನಲ್ಸ್ ನಲ್ಲಿ ಆಲ್ರೆಡಿ ಪ್ರೂವ್ ಆಗಿದೆ, ಸಿದ್ಧವಾಗಿದೆ. ಅಂದ್ರೆ ಇದು ಕೊಡಬಹುದು ಅಂತ ಪ್ರೂವ್ ಆಗಿದೆ. ಓಕೆ, ಎಸ್ ಡಾಕ್ಟರ್, ಈ ಒಂದು ರಸಶಾಸ್ತ್ರ ಅಂದ್ರೆ ಏನು, ಬಹಿಷಜ್ಯ ಕಲ್ಪನಾ ಅಂದ್ರೆ ಏನು ಅಂತ ಇನ್ನಷ್ಟು ಮಾಹಿತಿಯನ್ನ ನಿಮ್ಮಿಂದ ತಿಳ್ಕೊಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಈ ಒಂದು ರಸಶಾಸ್ತ್ರ ಮತ್ತು ಬಹಿಷಜ್ಯ ಕಲ್ಪನಾ ಅಂದ್ರೆ ಏನು, ಅಂದ್ರೆ ಈ ಒಂದು ಆಯುರ್ವೇದದಲ್ಲಿ ಬಳಸುವಂತಹ ಔಷಧಿಗಳನ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಮತ್ತು ಇದರಲ್ಲಿ ಏನೆಲ್ಲ ಬಳಸ್ತಾರೆ ಅನ್ನೋದರ ಕುರಿತಾಗಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಎಸ್ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಈ ಒಂದು ಖನಿಜ ಪದಾರ್ಥಗಳನ್ನ ಕೂಡ ನಾವು ಬಳಸ್ತೀವಿ ಅಂತ. ಮುಂದೆ ನಾನು ಕೇಳೋದಾದ್ರೆ, ಗಿಡಮೂಲಿಕೆಗಳನ್ನ ಬಳಸಿ ಯಾವ ರೀತಿಯಾದಂತಹ ಒಂದು ಔಷಧಿಗಳನ್ನ ತಯಾರಿಸ್ತೀರಾ ಅಂತ ತಿಳಿಸ್ಕೊಡಿ. ಗಿಡಮೂಲಿಕೆಗಳನ್ನು ಯೂಸ್ ಮಾಡಿ ನಾವು ಯೂಶುವಲಿ ಮುಖ್ಯವಾಗಿ 5 ರೀತಿಯ ಕಲ್ಪನೆಗಳನ್ನು ಯೂಸ್ ತಯಾರು ಮಾಡಬಹುದು. ಅಂದರೆ ಪಂಚವಿಧ ಕಷಾಯ ಕಲ್ಪನಾ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. 5 ರೀತಿಯ ಕಷಾಯ ಕಲ್ಪನೆಗಳನ್ನು ನಾವು ತಯಾರು ಮಾಡಬಹುದು. ಸೊ 5 ರೀತಿಯ ಕಷಾಯ ಕಲ್ಪನೆ ಯಾವುದಂದ್ರೆ ಸ್ವರಸ, ಕಲ್ಕ, ಕ್ವಾತ, ಹಿಮ ಮತ್ತು ಫಾಂಟ. ಈ 5 ರೀತಿಯ ಕಷಾಯ ಕಲ್ಪನೆಗಳನ್ನು ನಾವು ಬೇಸಿಕ್ ಕಲ್ಪನಾ ಹಾಗೆ ನಾವು ಕನ್ಸಿಡರ್ ಮಾಡಿಕೊಂಡು ಇದನ್ನು ತಯಾರು ಮಾಡ್ಬೋದು. ಮತ್ತು ಈ 5 ರೀತಿಯ ಕಷಾಯ ಕಲ್ಪನೆಗಳಿಂದ ನಾವು ಇನ್ನೂ ಹಲವು ರೀತಿಯ ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡ್ಬೋದು. ಉದಾಹರಣೆಗೆ ತೈಲ ಆಗ್ಬೋದು, ಅವಲೇಹ ಆಗಿರ್ಬೋದು, ಚೂರ್ಣ ಆಗಿರ್ಬೋದು. ಸ್ವರಸ ಅಂದರೆ ನೀವು ಸಾಮಾನ್ಯವಾಗಿ ಈಗ ಯಾರಿಗೆ ಆದರೆ ಕೆಮ್ಮು, ಶೀತ, ಜ್ವರ ಮನೆಯಲ್ಲಿ ಆಗಿದ್ರೆ ನೀವು ತುಳಸಿ ರಸ ಅಥವಾ ಶುಂಠಿ ರಸವನ್ನು ಕೊಡ್ತೀರಾ ಮನೆಯಲ್ಲಿ. ಸೊ ತುಳಸಿ ರಸ ಅಥವಾ ಶುಂಠಿ ರಸವನ್ನು ನೀವು ಸ್ವರಸ ಅಂತ ಹೇಳ್ಬಹುದು. ತುಳಸಿ ಅಥವಾ ಶುಂಠಿಯನ್ನು ಅರ್ದು ಅದರ ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಔಷಧ ರೂಪದಲ್ಲಿ ಬಳಸ್ತೀರಾ, ಅದಕ್ಕೆ ಅದು ಸ್ವರಸ ಅಂತ ಹೇಳ್ಬಹುದು. ನೆಕ್ಸ್ಟ್ ಕಲ್ಕ ಅಂದ್ರೆ ಏನು? ಈಗ ಕಲ್ಕ ಅಂದ್ರೆ ನೀವು ಒಂದು ಮನೆಯಲ್ಲಿ ತಿಮರೆ ಚಟ್ನಿ ಮಾಡ್ತೀರಲ್ವಾ? ಸೊ ತಿಮರೆ ಚಟ್ನಿ ಹೇಗೆ ಮಾಡೋದು? ತಿಮರೆಯನ್ನು ಎಲೆಯನ್ನು ತಗೊಂಡು ಅದನ್ನ ಅರ್ದು ಅದನ್ನ ಪೇಸ್ಟ್ ಫಾರ್ಮ್ ನಲ್ಲಿ ತರ್ತೀರಾ, ಅದನ್ನ ಚಟ್ನಿಯಾಗಿ ಬಳಸ್ತೀರಾ ನೀವು. ಸೊ ಅದೇ ಪೇಸ್ಟ್ ಫಾರ್ಮ್ಗೆ ನಾವು ಕಲ್ಕ ಅಂತ ಹೇಳ್ತೇವೆ. ನೆಕ್ಸ್ಟ್ ಕಷಾಯ ಅಂದ್ರೆ ಸಾಮಾನ್ಯವಾಗಿ ನೀವು ಜೀರಿಗೆ ಕಷಾಯ, ಕೊತ್ತಂಬರಿ ಕಷಾಯ ಎಲ್ಲ ಮಾಡ್ತೀರಾ. ಸೊ ಕಷಾಯ ಅಂದ್ರೆ ಹೇಗೆ ಮನೆಯಲ್ಲಿ ಒಂದು ಸ್ವಲ್ಪ ನೀರಿಗೆ ಒಂಚೂರು ಜೀರಿಗೆ ಅಥವಾ ಕೊತ್ತಂಬರಿ ಹಾಕಿ ಅದನ್ನ ಕುದಿಸಿ ಅದನ್ನ ಸೋಸಿ ಅದನ್ನು ಕುಡಿತೀರಾ. ಆದರೆ ಅದು ತಪ್ಪು. ಕಷಾಯ ಮಾಡಲಿಕ್ಕೆ ಆಯುರ್ವೇದ ಶಾಸ್ತ್ರದಲ್ಲಿ ಕೆಲವೊಂದು ಪ್ರೋಟೋಕಾಲ್ಸ್ ಇದ್ದಾವೆ. ಸೊ ಆ ಪ್ರೋಟೋಕಾಲ್ಸನ್ನು ನಾವು ಫಾಲೋ ಮಾಡಬೇಕು. ಅದು ಏನಂದರೆ, ಸಪೋಸ್ ನೀವು ಒಂದು ಪಾರ್ಟ್ ಡ್ರಗ್ ತಗೊಳ್ತೀರಾ, ಒಂದು ಔಷಧವನ್ನು ತಗೊಳ್ತೀರಾ, ಅದಕ್ಕೆ 16 ಪಟ್ಟು ನೀರು ಹಾಕಬೇಕು. ಸೊ 1 ಪಾರ್ಟ್ ಆಫ್ ಡ್ರಗ್ಗೆ 16 ಪಾರ್ಟ್ಸ್ ನೀರು ಹಾಕಬೇಕು. ಅದನ್ನು ಕುದಿಸಬೇಕು. ಅದನ್ನು ಕುದಿಸಿ ಅದನ್ನು 1/8 ಪಾರ್ಟ್ ವರೆಗೆ ಇಳಿಸಬೇಕು. ಅಂದರೆ 16 ಪಾರ್ಟ್ಸ್ನಿಂದ ನೀವು 2 ಪಾರ್ಟ್ಸ್ ವರೆಗೆ ನೀವು ಇಳಿಸಿ ಅದನ್ನು ಸೋಸಿ ಮತ್ತೆ ಅದನ್ನು ಬಳಸಬೇಕು. ಸೊ ಇದು ಕರೆಕ್ಟ್ ಮೆಥಡ್ ಕಷಾಯ ಮಾಡಲಿಕ್ಕೆ. ನೀವು ಮನೆಯಲ್ಲಿ ಜಸ್ಟ್ ನೀವು ಒಂದು ಚೂರು ಜೀರಿಗೆ ಅಥವಾ ಕೊತ್ತಂಬರಿ ಅಥವಾ ಯಾವುದೇ ಔಷಧಿಗಳನ್ನು ನೀರಿನಲ್ಲಿ ಹಾಕಿ ಕಷಾಯ ಮಾಡಿದರೆ ಅದಷ್ಟು ಎಫೆಕ್ಟಿವ್ ಆಗಿ ಇರುವುದಿಲ್ಲ. ಇವಾಗ ಈ ಒಂದು ಗಿಡಮೂಲಿಕೆಗಳನ್ನ ಯಾವ ಒಂದು ಕಾಯಿಲೆಗಳಿಗೆ ಹೆಚ್ಚಾಗಿ ಬಳಸ್ತಾರೆ ಅಂತ ತಿಳಿಸ್ಕೊಡ್ಬೋದಾ?
ಸೊ ಗಿಡಮೂಲಿಕೆ ಔಷಧಿಗಳನ್ನು ಆಲ್ಮೋಸ್ಟ್ ಎಲ್ಲ ಕಾಯಿಲೆಗೆ ನಾವು ಯೂಸ್ ಮಾಡ್ತೇವೆ. ಸಾಮಾನ್ಯ ಕಾಯಿಲೆದಿಂದ ಇನ್ನು ದೊಡ್ಡ ದೊಡ್ಡ ಕಾಯಿಲೆವರೆಗೆ ನಾವು ಯೂಸ್ ಮಾಡ್ತೇವೆ. ಸಾಮಾನ್ಯವಾಗಿ ಜ್ವರ ಇರ್ಬೋದು, ಶೀತ ಇರ್ಬೋದು. ದೊಡ್ಡ ಕಾಯಿಲೆ ಅಂದರೆ ಇನ್ನು ನಿಮ್ಮ ಸ್ಟೋನ್ಸ್ ಇರ್ಬೋದು, ರೀನಲ್ ಸ್ಟೋನ್ಸ್ ಇರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರ್ಬೋದು, ಡಯಾಬಿಟೀಸ್ ಮೆಲಿಟಸ್ ಇರ್ಬೋದು, ನಿಮ್ಮ ಪ್ಯಾರಾಲಿಸಿಸು ಇರ್ಬೋದು. ಸೊ ಹೀಗೆ ನಾವು ಸಣ್ಣ ಕಾಯಿಲೆಯಿಂದ ದೊಡ್ಡ ಕಾಯಿಲೆವರೆಗೆ ನಾವು ಯೂಸ್ ಮಾಡ್ತೇವೆ. ಸೊ ಅದರಲ್ಲಿ ನಮಗೆ ಎಲ್ಲ ರೀತಿಯ ಕಾಯಿಲೆಯಲ್ಲಿ ನಾವು ಯೂಸ್ ಮಾಡ್ತೇವೆ. ಓಕೆ ಈ ಒಂದು ಗಿಡಮೂಲಿಕೆಗಳನ್ನು ಬಳಸ್ಕೊಂಡೆ ಆಯುರ್ವೇದದಲ್ಲಿ ಹೆಚ್ಚಾಗಿ ಒಂದು ಎಣ್ಣೆಗಳನ್ನಾಗಿರ್ಬೋದು ಅಥವಾ ತುಪ್ಪಗಳನ್ನ ನೀವು ತಯಾರು ಮಾಡ್ತೀರಾ. ಇದಕ್ಕೆ ಕೂಡ ಗಿಡಮೂಲಿಕೆಗಳನ್ನು ನೀವು ಬಳಸ್ತೀರಾ, ಹೇಗೆ? ಹೌದು, ಅದೇ ನಾನು ಹೇಳಿದ್ದು. ಸೊ ನೀವು ಎಣ್ಣೆ ಅಥವಾ ತುಪ್ಪವನ್ನು ತಯಾರು ಮಾಡಲಿಕ್ಕೆ ನಿಮಗೆ ಆ 5 ಪಂಚವಿಧ ಕಷಾಯ ಕಲ್ಪನಾ ನಾವು ಹೇಳಿದ್ದೇನೆ ನಾನು. ಸೊ ಅದನ್ನು ನೀವು ಫಸ್ಟ್ ಮಾಡಿ ಪಂಚವಿಧ ಕಷಾಯ ಕಲ್ಪನಾ ಮಾಡಿ ಅದನ್ನು ಮತ್ತೆ ತುಪ್ಪ ತಯಾರು ಮಾಡಲಿಕ್ಕೆ ಬಳಸಬೇಕು. ಉದಾಹರಣೆಗೆ ನೀವೀಗ ಒಂದು ಎಣ್ಣೆ ಅಥವಾ ತುಪ್ಪ ತಯಾರು ಮಾಡಬೇಕಾದ್ರೆ ನೀವು ಅದರಲ್ಲಿ ಕಷಾಯವನ್ನು ಹಾಕಬೇಕು. ಬರೀ ತುಪ್ಪಕ್ಕೆ ಒಂಚೂರು ಮದ್ದು ಹಾಕಿದರೆ ಅದನ್ನು ಕುದಿಸಿದರೆ ಅದು ತುಪ್ಪ ಆಯುರ್ವೇದದಲ್ಲಿ ನಾವು ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ತುಪ್ಪ ಆಗುವುದಿಲ್ಲ. ಅದು ಅದಕ್ಕೆ ಕಷಾಯ ಹಾಕಿ ಅದನ್ನು ಕುದಿಸಬೇಕು. ಎಷ್ಟರ ಮಟ್ಟಿಗೆ ಕುದಿಸಬೇಕು ಅಂದರೆ ಆ ನೀರಿನ ಅಂಶ ಅದರಲ್ಲಿ ಇರಬಾರ್ದು, ಎಲ್ಲ ಇವ್ಯಾಪ್ರೇಟ್ ಆಗಿ ಹೋಗಬೇಕು, ಅಷ್ಟರವರೆಗೆ ಕುದಿಸಬೇಕು. ಸೊ ಆ ಕಷಾಯವನ್ನು ಅದಕ್ಕೆ ಹಾಕಿದರೆ ಆ ಕಷಾಯದಲ್ಲಿ ಯಾವ ಔಷಧಿ ಗುಣಗಳು ಇರ್ತದೆ ಅದೆಲ್ಲ ತುಪ್ಪದಲ್ಲಿ ಬರ್ತದೆ. ಸೊ ಹಾಗಾಗಿ ನೀವು ತುಪ್ಪ ಮಾಡಬೇಕಾದ್ರೆ ಈ ಪಂಚವಿಧ ಕಷಾಯ ಕಲ್ಪನೆಗಳು ಫಸ್ಟ್ ಮಾಡಿ ಮತ್ತೆ ಅದನ್ನು ತುಪ್ಪ ಅಥವಾ ಎಣ್ಣೆ ಅಥವಾ ಬೇರೆ ಯಾವುದೇ ಚೂರ್ಣ ಆಗಲಿ ಲೇಹಿ ಆಗಲಿ ಇದರಲ್ಲಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಇವಾಗ ಈ ಒಂದು ಆಧುನಿಕ ಅಂದರೆ ಇತ್ತೀಚಿನ ಒಂದು ತಂತ್ರಗಳೇನಿದೆ, ಔಷಧಿ ಪ್ರಕಾರಗಳಾಗಿರ್ಬೋದು, ಈ ಒಂದು ಆಯುರ್ವೇದ ಔಷಧಿಗಳಲ್ಲಿ ಕೂಡ ಮಾಡಿಫೈ ಮಾಡುವಂಥದ್ದು ಏನಾದರೂ ಇದೆಯಾ? ಇತ್ತೀಚೆಗೆ ಎಲ್ಲರದು ಬ್ಯುಸಿ ಲೈಫ್ ಶೆಡ್ಯೂಲ್ ಆಗಿದೆ. ಸೊ ಹಾಗಾಗಿ ಯಾರಿಗೆ ಸಹ ಮದ್ದು ತಗೊಳ್ಳಿಕ್ಕೆ ಪುರ್ಸೋತಿರೋದಿಲ್ಲ. ಅದರಲ್ಲಿ ಆಯುರ್ವೇದ ಮದ್ದು ಹೇಗೆ ಅಂದರೆ ನೀವು ಕಷಾಯವನ್ನು ತಗೊಳ್ಬೇಕು ಅಥವಾ ಊಟಕ್ಕಿಂತ 1 ಗಂಟೆ ಮುಂಚೆ ಅಥವಾ ಊಟ ಆದಮೇಲೆ 1 ಗಂಟೆ ನಂತರ ತಗೊಳ್ಬೇಕು. ಸೊ ಈಗ ಹೇಗೆ ಅಂದರೆ ನಾವು ಅದನ್ನು ಪೇಷಂಟಿನ ಲೈಫ್ ಸ್ಟೈಲ್ಗೆ ಪ್ರಕಾರ ನಾವು ಅದನ್ನು ಮದ್ದನ್ನು ಮಾಡಿಫೈ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕಷಾಯ ನಿಮಗೆ ನೀವೀಗ ಕೆಲಸ ಮಾಡೋದಾದರೆ ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕಷಾಯ ತಗೊಳ್ಬೇಕಾಗ್ತದೆ. ಆದರೆ ಮಧ್ಯಾಹ್ನ ನಿಮಗೆ ಆಫೀಸಲ್ಲಿ ಕಷಾಯ ತಗೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ನೀವು ಅದನ್ನು ಆಫೀಸ್ಗೆ ತಗೊಂಡು ಹೋಗಬೇಕು. ಮತ್ತು ಅಲ್ಲಿ ಆ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇದ್ದದ್ದನ್ನು ಅದು ಕೆಲವೊಂದು ಸಲ ಚೆಲ್ಲಿ ಹೋಗ್ತದೆ. ಸೊ ಇಂಥದ್ದೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಸೊ ಅದನ್ನು ನಾವು ಎಂತ ಮಾಡಿದ್ದೇವೆ ಅಂದರೆ ಈಗ ಕಷಾಯವನ್ನೇ ಟ್ಯಾಬ್ಲೆಟ್ ಫಾರ್ಮ್ನಲ್ಲಿ ತರ್ತೇವೆ. ಸೊ ಅದನ್ನು ಕಷಾಯ ಟ್ಯಾಬ್ಲೆಟ್ ಅಂತ ಹೇಳ್ತೇವೆ ನಾವು. ಈ ಕಷಾಯ ಟ್ಯಾಬ್ಲೆಟನ್ನು ನಿಮಗೆ ತಗೊಳ್ಳಿಕ್ಕೂ ಸುಲಭ, ಎಲ್ಲೂ ತಗೊಂಡು ಹೋಗ್ಲಿಕ್ಕೂ ಸುಲಭ. ಮತ್ತು ಈಗ ಎಣ್ಣೆ ನೀವು ಯೂಸ್ ಮಾಡ್ತೀರಾ, ಎಣ್ಣೆಯನ್ನು ನೀವು ತಲೆಗೆ ಹಚ್ಕೊಳ್ಳಿಕ್ಕೆ ತುಂಬ ಆಗೋದಿಲ್ಲ ನಿಮಗೆ. ಅಂದರೆ ಬೆಳಗ್ಗೆ ತಲೆಗೆ ಹಚ್ಕೊಂಡು ನಿಮಗೆ ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಕೂದಲೆಲ್ಲ ಎಣ್ಣೆ ಆಗಿರ್ತದೆ. ಸೊ ಅಂಥದ್ರಲ್ಲಿ ನಾವು ಎಣ್ಣೆವನ್ನೇ ನಾವು ಸೀರಮ್ ಅಥವಾ ಲೋಷನ್ ಅಥವಾ ಜೆಲ್ ಫಾರ್ಮ್ನಲ್ಲಿ ತರ್ತೇವೆ. ಅಂದರೆ ಈ ಒಂದು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇವಾಗ ಯಾವ ರೀತಿಯಾದಂತಹ ಒಂದು ತಂತ್ರಜ್ಞಾನಗಳು ಬದಲಾಗ್ತಾ ಹೋಗುತ್ತೆ ಆ ಫಾರ್ಮಿಗೆ ಇವಾಗ ಒಂದು ಆಯುರ್ವೇದ ಔಷಧಿಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಎಸ್. ಇವಾಗ ಈ ಒಂದು ಸಾಮಾನ್ಯವಾಗಿ ಆಯುರ್ವೇದ ಔಷಧಗಳನ್ನು ಕಹಿ ಅಂತ ಹೇಳಿ ಯಾರೂ ಕೂಡ ತಗೊಳ್ಳೋದಕ್ಕೆ ಇಚ್ಛೆ ಪಡಲ್ಲ. ಇಂಥವ್ರಿಗೆ ಯಾವುದಾದ್ರೂ ಬೇರೆ ರೀತಿಯಾದಂಥ ಔಷಧಿ ಕ್ರಮಗಳು ಏನಾದರೂ ಇದೆಯಾ, ಅಥವಾ ಔಷಧಿಯಲ್ಲೇ ಸಿಹಿಯಾದಂಥ ಔಷಧಿ ಈ ರೀತಿ ಏನಾದರೂ ಇದೆಯಾ? ಹೌದು, ಈಗ ಸಾಮಾನ್ಯವಾಗಿ ಕಷಾಯ ಕಹಿಯಾಗಿರ್ತದೆ. ಸೊ ಅದನ್ನು ಸಿರಪ್ ಫಾರ್ಮ್ನಲ್ಲಿ ನಾವು ಕನ್ವರ್ಟ್ ಮಾಡಬಹುದು. ಮತ್ತು ಕಷಾಯವನ್ನು ಫರ್ಮೆಂಟ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಫರ್ಮೆಂಟೇಷನ್ ಮಾಡಿ ಅದನ್ನು ಅರಿಷ್ಟ ಅಥವಾ ಕಾಡ ಫಾರ್ಮ್ನಲ್ಲಿ ನಾವು ಕೊಡ್ತೇವೆ. ಸೊ ಅದು ಬಳಸ್ಬೋದು. ಆದರೂ ನಾನು ಒಂದು ಹೇಳ್ತೇನೆ, ಬಾಯಿಗೆ ಕಹಿಯಾದರೂ ಕೂಡ ದೇಹಕ್ಕೆ ಹಿತವಾಗಿ ಇರ್ತದೆ. ಸೊ ಅದು ನಿಮಗೆ ಕಾಯಿಲೆ ಗುಣ ಆಗಬೇಕಾದ್ರೆ, ಕಾಯಿಲೆ ವಾಸಿ ಆಗಬೇಕಾದ್ರೆ ನೀವು ಮದ್ದು ಕಹಿ ಇದ್ದರೂ ನೀವು ತಗೊಳ್ಳೇಬೇಕಾಗ್ತದೆ. ಎಸ್ ಡಾಕ್ಟರ್, ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ತೀವಿ, ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಹನ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಒಂದು ಆಯುರ್ವೇದದಲ್ಲಿ ಬಳಸುವಂತಹ ಔಷಧಿಯ ಒಂದು ಕ್ರಮಗಳು, ಅಂದ್ರೆ ಔಷಧಿಯನ್ನು ಹೇಗೆ ತಯಾರು ಮಾಡ್ತಾರೆ ಅನ್ನೋದರ ಕುರಿತಾಗಿ ನಾವು ತಿಳಿಸ್ಕೊಡ್ತಾ ಇದ್ವಿ. ಮುಂದೆ ನಾನು ನಿಮಗೆ ಕೇಳೋದು ಅಂತ ಹೇಳಿದ್ರೆ, ಈ ಒಂದು ಖನಿಜ ಪದಾರ್ಥಗಳನ್ನ ನಾವು ಬಳಸ್ಕೊಂಡು ಔಷಧಿಯಾಗಿ ನೀವು ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ. ಇದನ್ನ ಯಾವ ಒಂದು ಕಾಯಿಲೆಗಳಿಗೆ ಬಳಸ್ಬೋದು, ಅಂದ್ರೆ ಹೇಗೆ ಬಳಸ್ತಾರೆ ಅಂತ ತಿಳಿಸ್ಕೊಡ್ಬೋದಾ? ಖನಿಜ ಪದಾರ್ಥವನ್ನು ನಾವು ಯೂಶುವಲಿ ಭಸ್ಮ ಫಾರ್ಮ್ನಲ್ಲಿ ಕೊಡ್ತೇವೆ ಅಥವಾ ಪಿಷ್ಟಿ ಫಾರ್ಮ್ನಲ್ಲಿ ಕೊಡ್ತೇವೆ. ಭಸ್ಮ ಅಂದರೆ ಭಸ್ಮ ಮತ್ತು ಪಿಷ್ಟಿ, ಇದು ಎರಡು ಪೌಡರ್ ಫಾರ್ಮ್. ಸೊ ನೀವೊಂದು ಚಿನ್ನವನ್ನು ತಗೊಳ್ತೀರಾ, ಚಿನ್ನವನ್ನು ಅದು ಹೆವಿ ಮೆಟಲ್ ಅಂತ ಹೇಳ್ತೇವೆ ನಾವು. ಹೆವಿ ಮೆಟಲ್ ಅಂದರೆ ಅದರ ನೀರಿನಲ್ಲಿ ಮುಳುಗಿ ಹೋಗ್ತದೆ. ನೀವು ನೀರಿನಲ್ಲಿ ಹಾಕಿದ ತಕ್ಷಣ ಅದು ಮುಳುಗಿ ಹೋಗ್ತದೆ. ಅಂದರೆ ಅದರ ಡೆನ್ಸಿಟಿ ನೀರಿಗಿಂತ 5 ಪಟ್ಟು ಜಾಸ್ತಿ ಇರ್ತದೆ. ಸೊ ಅದೇ ಹೆವಿ ಮೆಟಲನ್ನು ನಾವು ಶುದ್ಧೀಕರಣ ಮಾಡಿ, ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವು ಶುದ್ಧೀಕರಣ ಮಾಡಿ ಅದನ್ನು ಫೈನ್ ಪೌಡರ್ ಆಗಿ ಕನ್ವರ್ಟ್ ಮಾಡ್ತೇವೆ. ಸೊ ಅದನ್ನೇ ನಾವು ಭಸ್ಮ ಅಂತ ಹೇಳ್ತೇವೆ. ಸೊ ಈ ಭಸ್ಮಗಳನ್ನು ನಾವು ಆಯುರ್ವೇದ ಔಷಧಿಯಲ್ಲಿ ನಾವು ಬಳಸ್ತೇವೆ. ಸೊ ಇದರಿಂದ ನಿಮಗೆ ಯಾವುದೇ ಈ ಹೆವಿ ಮೆಟಲ್ಸ್ ಇಂದ ಬರುವಂಥ ಟಾಕ್ಸಿಸಿಟಿ ಸಿಂಪ್ಟಮ್ಸ್ ಈ ಭಸ್ಮದಲ್ಲಿ ನಿಮಗೆ ಕಂಡು ಬರುವುದಿಲ್ಲ. ಅಂದ್ರೆ ಇದನ್ನ ಯಾವ ಒಂದು ಕಾಯಿಲೆಗಳಿಗೆ ಬಳಸ್ತಾರೆ ಅಂತ ತಿಳಿಸ್ಕೊಡ್ತೀರಾ? ಕಾಯಿಲೆಗಳಂದ್ರೆ ನಿಮ್ಗೆ ಶೀತ, ಜ್ವರ, ಕೆಮ್ಮು, ಉಬ್ಬಸ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಕಾಯಿಲೆಗಳಲ್ಲಿ ಬಳಸ್ತೀವಿ. ಓಕೆ, ಮುಂದೆ ನಾನು ಕೇಳೋದಾದ್ರೆ, ಈ ಒಂದು ಆಯುರ್ವೇದ ಔಷಧಿಗಳನ್ನ ಏನು ತಗೊಳ್ಳೋದ್ರಿಂದ ನಿಧಾನವಾಗಿ ಕಾಯಿಲೆ ವಾಸಿ ಆಗುತ್ತೆ, ಇದು ನಮ್ಮ ಮೇಲೆ ನಿಧಾನವಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಬಹಳಷ್ಟು ಜನರ ಒಂದು ಕಲ್ಪನೆ. ಇದರ ಕುರಿತಾಗಿ ನೀವೇನ್ ಹೇಳ್ತೀರಾ? ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನಾವು ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡಿದ್ರೆ ಮತ್ತೆ ವೈದ್ಯರ ಸಲಹೆಯಂತೆ ಅದನ್ನು ತಗೊಂಡ್ರೆ, ಸರಿಯಾದ ಪ್ರಮಾಣದಲ್ಲಿ ತಗೊಂಡ್ರೆ ಆಯುರ್ವೇದ ಔಷಧಿ ಶೀಘ್ರವಾಗಿ ಪರಿಣಾಮಕಾರಿ ಆಗ್ತದೆ. ಅಂದ್ರೆ ಈ ಒಂದು ನಿಧಾನವಾಗಿ ಹೋಗುವಂತಹ ಕಾಯಿಲೆಗಳು ಕೂಡ ಬೇಗವಾಗಿ ಹೋಗುವಂತಹ ಚಾನ್ಸಸ್. ಅಂದ್ರೆ ನೀವು ಆಯುರ್ವೇದ ಔಷಧಿಯನ್ನು ತಗೊಂಡ್ರೆ ಅದನ್ನ ಸರಿಯಾಗಿ ಅದನ್ನ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನೀವು ತಯಾರು ಮಾಡಬೇಕು. ಇತ್ತೀಚೆಗೆ ಫಾರ್ಮಸಿಯಲ್ಲಿ ನಾವು ನೋಡ್ತೇವೆ, ಅವ್ರಿಗೆ ಜಸ್ಟ್ ಅದು ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಬೇಕಾ ಬೇಡವಾ ಅಂತ ಮದ್ದುಗಳನ್ನು ತಯಾರು ಮಾಡ್ತೇವೆ. ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಅವ್ರು ತಯಾರು ಮಾಡುವುದಿಲ್ಲ. ಅದನ್ನ ನಾವು ಮಾರ್ಕೆಟಲ್ಲಿ ನಾವು ಯೂಸ್ ಮಾಡ್ತೇವೆ, ನಾವು ಪೇಷಂಟ್ಸ್ಗೆ ಪ್ರಿಸ್ಕ್ರೈಬ್ ಮಾಡ್ತೇವೆ. ಸೊ ಅಂತ ಮದ್ದಿನಲ್ಲಿ ನಿಮಗೆ ಕಾಯಿಲೆ ಗುಣಮುಖ ಆಗುದಿಲ್ಲ. ಓಕೆ, ಇನ್ನು ಕೆಲವರು ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ತಯಾರು ಮಾಡುವಂಥದ್ದು ಇರುತ್ತೆ ಅಥವಾ ಬೇರೆ ಫಾರ್ಮಸಿಯಲ್ಲಿ ಕೂಡ ತಯಾರು ಮಾಡುವಂಥದ್ದು ಇರುತ್ತೆ. ಹೆಚ್ಚಾಗಿ ನೀವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ಔಷಧಿಗಳನ್ನು ತಯಾರು ಮಾಡೋದ್ರಲ್ಲಿ? ಮನೆಯಲ್ಲಿ ತಯಾರು ಮಾಡುವುದಾದ್ರೆ ನೀವು ಸರಿಯಾಗಿ ಶಾಸ್ತ್ರ ಪ್ರಕಾರ ತಯಾರು ಮಾಡಿದ್ರೆ, ಶಾಸ್ತ್ರದಲ್ಲಿ ಹೇಗೆ ಹೇಳಿದರೆ ಹಾಗೆ ತಯಾರು ಮಾಡಿದ್ರೆ ಮನೆಯಲ್ಲಿ ತಯಾರು ಮಾಡಿದ ಔಷಧಿ ಒಳ್ಳೆಯದು. ಓಕೆ, ಅಂತ ಹೇಳಿದ್ರೆ ಏನು, ಈ ಮನೆಯಲ್ಲೇ ನಾವು ಯೂಸ್ ಮಾಡುವಂತಹ ಸಾಂಬಾರ ಪದಾರ್ಥಗಳಿಂದ ಮಾಡುವಂಥ ಔಷಧಿಗಳು. ಓಕೆ, ಮುಂದೆ ನಾನು ಕೇಳೋದಾದ್ರೆ, ಈ ನಿಮ್ಮ ಎನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಅಥವಾ ಆಸ್ಪತ್ರೆಯಲ್ಲಿ ಈ ಒಂದು ಫಾರ್ಮಸಿಯಲ್ಲಿ ನೀವು ಈ ಒಂದು ಔಷಧಿಗಳನ್ನು ತಯಾರು ಮಾಡೋದಾದ್ರೆ ಯಾವ ರೀತಿಯಾದಂತಹ ಒಂದು ಔಷಧಿಗಳನ್ನ ತಯಾರು ಮಾಡ್ತೀರಾ? ನಾವು ಈಗ ಎನಪೋಯ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಅಲ್ಲ, ಸಣ್ಣ ಪ್ರಮಾಣದಲ್ಲಿ ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡ್ತೇವೆ. ಸೊ ಯೂಶುವಲಿ ನಾವು ಇಲ್ಲಿ ಮಾಡುವುದಾದ್ರೆ ಚೂರ್ಣ ಮಾಡ್ತೇವೆ, ಕಷಾಯಗಳನ್ನು ಮಾಡ್ತೇವೆ, ತೈಲಗಳನ್ನು ಮಾಡಿ ನಾವು ಅಲ್ಲಿ ಬರುವಂತದ್ದು ಪೇಷಂಟ್ಗೆ ಉಚಿತವಾಗಿ ನೀಡುತ್ತೇವೆ. ಓಕೆ, ಅಂದ್ರೆ ಉಚಿತವಾಗಿ ನೀಡುವಂತಹ ವ್ಯವಸ್ಥೆಗಳು ಕೂಡ ಎನಪೋಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದೆ. ಓಕೆ, ಕೊನೆಯದಾಗಿ ನನ್ನ ಹತ್ರ ಕೇಳೋದಾದ್ರೆ, ಕೆಲವರು ಹೇಳ್ತಾರೆ ಈ ಒಂದು ಪಥ್ಯಕ್ರಮಗಳನ್ನ ಫಾಲೋ ಮಾಡಲೇಬೇಕು ಈ ಒಂದು ಔಷಧಗಳನ್ನ ನಾವು ತೆಗೆದುಕೊಳ್ಳೋದಾದ್ರೆ. ಈ ಒಂದು ಪಥ್ಯಕ್ರಮ ಅನ್ನೋದನ್ನ ನಾವು ಯಾಕೆ ಫಾಲೋ ಮಾಡಬೇಕು ಅಂತ ತಿಳಿಸಿ. ನೋಡಿ, ಆಯುರ್ವೇದ ಔಷಧಿಗಳು ಅದು ನಿಮ್ಮ ದೇಹದಲ್ಲಿ ನಿಮ್ಮ ಕಾಯಿಲೆಯನ್ನು ಗುಣ ಮಾಡಬೇಕಾದ್ರೆ ಅಥವಾ ವಾಸಿ ಮಾಡಬೇಕಾದ್ರೆ ಪಥ್ಯ ತಗೊಳ್ಳೋದು ಇಂಪಾರ್ಟೆಂಟ್. ಅಂದ್ರೆ ಆಯುರ್ವೇದ ಔಷಧಿದ್ದು ಆಕ್ಷನ್ 50% ಆದ್ರೆ ಪಥ್ಯ ತಗೊಂಡ ಮೇಲೆ ಅದರ ಪಥ್ಯದ್ದು ಆಕ್ಷನ್ ಕೂಡ 50%. ಅಂದ್ರೆ ಪಥ್ಯ ಮತ್ತೆ ಆಯುರ್ವೇದ ಔಷಧಿ ನೀವು ಒಟ್ಟಿಗೆ ತಗೊಂಡ್ರೆ ನಿಮ್ಮ ಕಾಯಿಲೆ ಬೇಗ ಗುಣ ಆಗ್ತದೆ. ನೀವು ಬರೀ ಔಷಧಿಯನ್ನು ತಗೊಂಡ್ರೆ ನಿಮ್ಮ ಕಾಯಿಲೆ ಗುಣ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಇನ್ನು ಜಾಸ್ತಿ ಬೇಕಾಗುತ್ತೆ. ಓಕೆ, ಹಾಗಾದ್ರೆ ಕೊನೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಒಂದು ಆಯುರ್ವೇದ ಔಷಧಗಳ ಕುರಿತು ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಯಾವುದೇ ಆಯುರ್ವೇದ ಔಷಧಿಗಳನ್ನು ತಗೊಳ್ಳೋದಾದ್ರೆ, ನಿಮಗೆ ಯಾವುದೇ ಕಾಯಿಲೆ ಇದ್ರೆ ಫಸ್ಟ್ ಡಾಕ್ಟರನ್ನು ಕನ್ಸಲ್ಟ್ ಆಗಿ ಮತ್ತೆ ಆಯುರ್ವೇದ ಔಷಧಿಯನ್ನು ತಗೊಳ್ಳಿ. ಅವರು ಹೇಳಿದ್ದ ಆಯುರ್ವೇದ ಔಷಧಿಯನ್ನು ಅವರ ಹೇಳಿದ ಪ್ರಮಾಣದಲ್ಲಿ ತಗೊಳ್ಳಿ. ಯಾವತ್ತೂ
ನೀವು ಮೆಡಿಕಲ್ ಶಾಪಿಗೆ ಹೋಗಿ ನೀವು OTC ಪ್ರಾಡಕ್ಟ್ಸ್ ಅಂದರೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ ಸಿಗ್ತವೆ. ನಿಮಗೆ ಸಪೋಸ್ ನೀವು ಈಗ ದಶಮೂಲ ಅರಿಷ್ಟ ಅಂತ ಕೇಳ್ತೀರಾ, ಮೆಡಿಕಲ್ ಶಾಪಿಗೆ ಹೋಗಿ ಕೇಳಿದರೆ ಮೆಡಿಕಲ್ ಶಾಪ್ನವನು ಕೊಡ್ತಾನೆ. ನೀವು ಬಾಣಂತಿಯಲ್ಲಿ ಯೂಸ್ ಮಾಡ್ತೀರಾ, ಸೊ ನೀವು ಹಾಗೆ, ಅಥವಾ ಅಶೋಕ ಅರಿಷ್ಟ ಆಗಲಿ, ನೀವು ಮೆನ್ಸ್ಟ್ರಲ್ ಬ್ಲೀಡಿಂಗಲ್ಲಿ ತುಂಬ ಹೆವಿ ಬ್ಲೀಡಿಂಗ್ ಇದ್ದರೆ ಅಶೋಕ ಅರಿಷ್ಟ ಅಂತ ಕೇಳಿದರೆ ಮೆಡಿಕಲ್ ಶಾಪ್ನವನು ಕೊಡ್ತಾನೆ. ಸೊ ನೀವು ಬಂದು ನಿಮ್ಮಷ್ಟಿಗೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಂಡು ನೀವು ಅಶೋಕ ಅರಿಷ್ಟ ಅಥವಾ ದಶಮೂಲ ಅರಿಷ್ಟ ತಗೊಳ್ಳೋದು ಸರಿಯಲ್ಲ. ಅದು ಇನ್ನೂ ಅದರಲ್ಲಿ ನಿಮಗೆ ಸೈಡ್ ಇಫೆಕ್ಟ್ಸ್ ಕಂಡು ಬರ್ಬೋದು. ಹಾಗಾಗಿ ನೀವು ಯಾವತ್ತೂ ಆಯುರ್ವೇದ ಔಷಧಿಗಳನ್ನು ತಗೊಳ್ಳೋದಾದರೆ ಡಾಕ್ಟರ್ನ ಕನ್ಸಲ್ಟ್ ಆಗಿ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀರಾ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದು ರಸಶಾಸ್ತ್ರ ಮತ್ತು ಭೈಷಜ್ಯ ಕಲ್ಪನಾ ಇದರ ಕುರಿತಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಸಂಚಿಕೆ. ಇವತ್ತಿನ ನಮ್ಮ ಈ ಒಂದು ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಬಳಸುವಂತಹ ಔಷಧಿಗಳನ್ನು, ಅಂದರೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಔಷಧಿಗಳನ್ನು ತಯಾರಿಸ್ತಾರೆ, ಗಿಡಮೂಲಿಕೆಗಳ ಔಷಧಿ ಆಗಿರ್ಬೋದು, ಅಥವಾ ಖನಿಜ ಯುಕ್ತವಾದಂತಹ ಔಷಧಿಗಳಾಗಿರ್ಬೋದು, ಅಥವಾ ಇನ್ನಿತರೆ ಒಂದು ಪದಾರ್ಥಗಳನ್ನು ಬಳಸಿ ಮಾಡುವಂತಹ ಔಷಧಿಗಳ ಕುರಿತಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ, ಮುನ್ನಡೆಗಾಗಿ.